ಅಂದರೆ ಇಲ್ಲಿ ಸೈಯದ್ ಮದನ್ ತಂಗಲ್ರವರಿಗೆ ಮೊದಲೇ ಗೊತ್ತಿತ್ತು? ಆ ಮಾತು ನಿಮ್ಮದು ನಿಜವಾಗಿಯೂ ಕೂಡ ಸತ್ಯವಾಗಿದೆ. ವಾಸ್ತವವಾಗಿ ಮದನ್ ತಂಗಲ್ರವರ ಕರಾಮತ್ತಿನಿಂದಲೇ ಅದು ಮುಂದೂಡಲ್ಪಟ್ಟಿದೆ ಅಂತ ಹೇಳುವಂಥದ್ದು ನಾನು ಒಪ್ಕೊಳ್ತೇನೆ. ನನ್ನ ಸಹನೆಯ ಮಾತುಗಳಿಂದ ಅಥವಾ ಅಲ್ಲಾಹನ ಒಂದು ವಿಶೇಷವಾದ ಅನುಗ್ರಹದಿಂದ ಅದು ಎಲ್ಲವೂ ಮಾಯವಾಗಿ ಉಳ್ಳಾಳದಲ್ಲಿ ಗುಂಪು ಕಾರಿಗೆಯು ಮರೆತು ಹೋಗಿದೆ. ಅವೆಲ್ಲ ಉಳ್ಳಾಳದ ಜನತೆ ಒಂದಾಗಿ ಆಡಳಿತ ನಡೆಸುವಂತಹ ವ್ಯವಸ್ಥೆಗೆ ಅಲ್ಲಾಹನು ಅನುಗ್ರಹಿಸಿದ್ದಾರೆ. ಇಲ್ಲಿ ಬರುವಂತಹ ಆದಾಯಕ್ಕೆ ಏನಾದರೂ ಬಂದಿದೆ? ಅದು ಈ ಬಾರಿಯ ಉರುಸ್ನಲ್ಲಿ ಯಾವ ರೀತಿ ಪ್ರತಿಕೂಲ ಪರಿಣಾಮ ಬೀರಬಹುದು? ಈ ದರ್ಗಾಕ್ಕೆ ಯಾರನ್ನು ಚಂದಾದಾರರಾಗಿ ನೇಮಿಸಲಿಲ್ಲ. ಲಸಿಕಾ ಕೇಂದ್ರ ಪರ್ಮನೆಂಟ್ ಸೆಂಟರ್ ಅನ್ನು ಓಪನ್ ಮಾಡ್ತಾ ಇದೆ. ಅಲ್ಲಾಹನ ಮೇಲೆ ಅಪಾರ ನಂಬಿಕೆ ಇಟ್ಟಂತ ನಾವುಗಳು ಅಲ್ಲಾಹನು ನಮಗೆ ಒಂದು ಒಳಿತನ್ನ ಅನುಗ್ರಹಿಸಬಹುದು ಎಂಬ ಒಂದು ಭಾವನೆ ಮೇಲೆ ಹೊರಟಿದ್ದೇವೆ. ಸ್ವಾಗತ ಮರ್ಹಬಾ ಮರ್ಹಬಾ ಮದನಿಗೆ ಮರ್ಹಬಾ. ಉಳ್ಳಾಲ ಎಂದ ಕೂಡಲೇ ಅದೊಂದು ರೀತಿಯಲ್ಲಿ ರೋಮಾಂಚನ. ಯಾಕೆಂತ ಹೇಳಿದರೆ ಇಲ್ಲಿರುವಂತಹ ಇತಿಹಾಸ ಪ್ರಸಿದ್ಧ ಸೈಯದ್ ಮದನಿ ದರ್ಗಾ ಶರೀಫ್ ಆಗಿರ್ತದೆ. ಈ ನಿಟ್ಟಿನಲ್ಲಿ ಈ ದರ್ಗಾ ಶರೀಫ್ ಒಂದು ರೀತಿಯಲ್ಲಿ ಸರ್ವಧರ್ಮೀಯರ ಒಂದು ಸಮಭಾವದ ಒಂದು ಸಂಕೇತವಾಗಿದೆ. ನಾವು ಇವತ್ತು ವೀಕ್ಷಕರು ಏನೆಂತ ಹೇಳಿದರೆ, ಈ ದರ್ಗಾದ ಉರುಸ್ ಅಂದರೆ 23ರಿಂದ ಆರಂಭವಾಗಲಿಕ್ಕಿದೆ. ಇದೇ ಡಿಸೆಂಬರ್ನಲ್ಲಿ ಆರಂಭಗೊಂಡು ಜನವರಿ 16ರವರೆಗೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ದರ್ಗಾದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅದೆಲ್ಲದರ ಬಗ್ಗೆ ನಾವು ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದೇವೆ. ನಮ್ಮ ಜೊತೆ ಇದ್ದಾರೆ ದರ್ಗಾ ಅಧ್ಯಕ್ಷರಾಗಿರುವಂಥ ಹಾಜಿ ಅಬ್ದುಲ್ ರಶೀದ್ ಅವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಮುಖ್ಯವಾಗಿ ಈ ದರ್ಗಾದ ಉರುಸ್ ಈಗ ನಡೀತಾ ಇದೆ. ತಮಗೆ ಇದರ ಬಗ್ಗೆ ಏನು ಹೇಳಲಿಕ್ಕೆ ಇದೆ? ಹಜರತ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾ ಎಂಬುದು ದಕ್ಷಿಣ ಭಾರತದ ಅಜ್ಮೀರ್ ಅಂತೇಳಿ ಹೆಸರುವಾಸಿ ಪಡೆದಂಥ ಒಂದು ಶ್ರದ್ಧೆ ಮತ್ತು ಭಕ್ತಿಯ ಕೇಂದ್ರವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಸೈಯದ್ ಮದನಿ ತಂಗಲ್ರವರ ಈ ದರ್ಗಾವು ಸುಮಾರು 570 ವರ್ಷಗಳ ಇತಿಹಾಸ ಇರುವಂಥ ಒಂದು ಚಾರಿತ್ರಿಕವಾದಂಥ ದರ್ಗಾ ಆಗಿದೆ. ಈ ದರ್ಗಾದ ಭಕ್ತಾದಿಗಳು ದೇಶದ ಮೂಲೆ ಮೂಲೆಗಳಿಂದ ಆಗಮಿಸ್ತಾ ಇದ್ದಾರೆ. ಮಾತ್ರವಲ್ಲ, ಜಾತಿ ಭೇದವಿಲ್ಲದೆ ಕೂಡ ಈ ಒಂದು ಶ್ರದ್ಧಾ ಕೇಂದ್ರಕ್ಕೆ ಜನರು ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ. ನಮ್ಮ ಹಿರಿಯರ ಕಾಲದಿಂದಲೂ ಪ್ರತಿ ವರ್ಷಕ್ಕೊಮ್ಮೆ ಉರೂಸ್ ಕಾರ್ಯಕ್ರಮ ನೇರ್ಚೆ ಅಂತ ಹೆಸರಲ್ಲಿ ನಡೀತಾ ಇತ್ತು. ಕಳೆದೊಂದು 3 ವರ್ಷಗಳಿಗೊಮ್ಮೆ ಅಂತಾಯಿತು. ಇದೀಗ ನಮ್ಮ 21ನೇ ಪಂಚವಾರ್ಷಿಕ ಉರೂಸ್ 5 ವರ್ಷಗಳಿಗೊಮ್ಮೆ ನಡೆಯುವಂಥದ್ದು ಡಿಸೆಂಬರ್ 23ನೇ ತಾರೀಕಿನಿಂದ ಜನವರಿ 16ನೇ ತಾರೀಕುವರೆಗೆ. ನಾವು ಇವಾಗಲೇ ಹೇಳಿದ ಹಾಗೆ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಈ ಒಂದು ಉರೂಸ್ ಕಾರ್ಯಕ್ರಮಕ್ಕೆ ನಾನು ದರ್ಗಾ ಆಡಳಿತ ಸಮಿತಿಯ ಪರವಾಗಿ ಎಲ್ಲರನ್ನೂ, ಎಲ್ಲ ಜಾತಿ ಧರ್ಮದ ಜನರನ್ನು, ಎಲ್ಲ ಪಂಗಡದ ವರ್ಗದ ನನ್ನ ಸಹೋದರ ಸಹೋದರಿಯರನ್ನು ಈ ಒಂದು ಉರೂಸಿಗೆ ಆಹ್ವಾನಿಸ್ತಾ ಇದ್ದೇನೆ. ಸರಿಗ ಕೊರೋನಾ ಸಂದರ್ಭದಲ್ಲಿ ಅಂದರೆ ಕಳೆದ ಉರೂಸ್ ಅಂದರೆ ಪಂಚವಾರ್ಷಿಕ ಉರೂಸ್ ಅಂದರೆ ಯಾವಾಗಲೂ ಪ್ರತಿ ಬಾರಿ 5 ವರ್ಷಕ್ಕೊಮ್ಮೆ ನಡಿಬೇಕಾಗಿತ್ತು. ಕಳೆದ ಏಪ್ರಿಲ್ ತಿಂಗಳಿನಿಂದ ಮೇವರೆಗೆ ಮುಗಿಬೇಕಿತ್ತು. ಏನೋ ಒಂದು ಕಾರಣದಿಂದಾಗಿ ಇದನ್ನು ಮುಂದೂಡಲಾಯಿತು. ಆ ಸಂದರ್ಭದಲ್ಲಿ ಹಲವಾರು ಗೊಂದಲಗಳು, ಆರೋಪಗಳು ಎಲ್ಲವೂ ಕೇಳಿ ಬಂದಿತ್ತು. ಆದರೆ ನಂತರ ದಿನಗಳಲ್ಲಿ ಗೊತ್ತಾಗಿದೆ ಅಂತ ಹೇಳಿದ್ರೆ ಕೊರೋನಾ ಎನ್ನುವಂಥದ್ದು ವಿಚಿತ್ರ ಕಾಯಿಲೆ ಇದುವರೆಗೆ ಬಂದಿಲ್ಲದ್ದು. ಅದರ ನಂತರ ಅದು ಆ ಕಾಲ ಸಮಯದಲ್ಲಿ ಅಂದರೆ ಮಾರ್ಚ್ನಲ್ಲೇ ಆರಂಭಗೊಂಡಿತ್ತು ಕೊರೋನಾ ಎನ್ನುವಂಥದ್ದು.
ನಂತರದ ದಿನಗಳಲ್ಲಿ ಇಲ್ಲಿ ಯಾವ ರೀತಿಯ ಬೆಳವಣಿಗೆ ನಡೆಯುತ್ತಿದೆ ಸರ್? ನಾವು ಸಾಮಾನ್ಯವಾಗಿ 5 ವರ್ಷಕ್ಕೊಮ್ಮೆ ನಡೆಯುವಂಥ ಉರೂಸ್ ಶೈಕ್ಷಣಿಕ ವರ್ಷವನ್ನು ನೋಡಿಕೊಂಡು ಮಕ್ಕಳ ಪರೀಕ್ಷೆಗೆ ತೊಂದರೆ ಆಗಬಾರದಂತೆಂಬ ನೆಲೆಯಲ್ಲಿ ಫೆಬ್ರವರಿಯಲ್ಲಿ ಮಾಡುವಂಥದ್ದು ಒಂದು ನಿಯಮ, ಅಥವಾ ಮಾರ್ಚ್ ಎಕ್ಸಾಮ್ ಮುಗಿದ ಮೇಲೆ ಏಪ್ರಿಲ್ ಮಾಡುವಂಥದ್ದು ನಮ್ಮ ಪರಿಪಾಠ. ಆದರೆ ಅಲ್ಲಾಹನ ವಿಧಿಯಂತೆ ಈ ಬಾರಿ ಯಾರೂ ನಿರೀಕ್ಷಿಸಿದಂಥ ವಿಶ್ವವನ್ನೇ ತಲ್ಲಣಗೊಳಿಸಿದಂಥ ಕೊರೋನಾ ವೈರಸ್ ನಮ್ಮನ್ನು ಮಾತ್ರವಲ್ಲ, ಬಡವ ಬಲ್ಲಿದ ಎಂಬ ಹೆಸರಿಲ್ಲದೆ ಎಲ್ಲರನ್ನೂ ಕಂಗಾಲು ಮಾಡಿದಂಥ ಈ ಒಂದು ವೈರಸ್ ನಮ್ಮನ್ನು ಉರುಸಿಗೂ ಅದು ಒಂದು ಅಡ್ಡಿಯಾಯಿತು. ಹಾಗಾಗಿ ಆ ಉರುಸನ್ನು ನಾವು ಮುಂದೂಡುವಂಥ ಸನ್ನಿಹ ನಮಗೆ ಬಂದೊದಗಿದೆ. ಆದರೆ ಕೊರೋನಾ ಈಗ ಮುಕ್ತವಾದ ವಾತಾವರಣ ಬಂದ ಕಾರಣ ನಾವು ನಮ್ಮ ಸಮಿತಿಯವರು ತೀರ್ಮಾನಿಸಿಕೊಂಡು ಡಿಸೆಂಬರ್ ತಿಂಗಳಲ್ಲಿ ಮಾಡಬೇಕು ಅಂತ ಕೇಳಿಕೊಂಡ ತೀರ್ಮಾನ ಮಾಡಿದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಈ ಬಗ್ಗೆ ನಮ್ಮ ಸಂಪೂರ್ಣ ಮಾಹಿತಿಯನ್ನು ನೀಡಿದಾಗ ಒಂದು ವಾರದ ಕಾಲಾವಕಾಶ ಕೊಡಿ, ನಾನು ಈ ಬಗ್ಗೆ ಒಂದು ಅಧ್ಯಯನ ಮಾಡಿ ನಿಮಗೆ ತಿಳಿಸ್ತೇನೆ ಅಂತ ಹೇಳಿದರು. ಆ ನಂತರ ಜಿಲ್ಲಾಡಳಿತದ ಸಭೆಯನ್ನು ಅವರ ಕಚೇರಿಯಲ್ಲಿ ಕರೆದರು. ಆಮೇಲೆ ಒಂದು 15 ದಿವಸ ಬಿಟ್ಟು ನಮ್ಮ ದರ್ಗಾ ಆಫೀಸಿಗೆ ಬಂದು ಅಲ್ಲಿ ಕೂಡ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳನ್ನು ಕರ್ಕೊಂಡು ಬಂದು ಉರೂಸಿಗಾಗಿ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡಲಿಕ್ಕೆ ಎಲ್ಲ ಇಲಾಖೆಯ ಮುಖ್ಯಸ್ಥರುಗಳಿಗೆ ಆದೇಶವನ್ನು ನೀಡಿದ್ದಾರೆ. ಮಾತ್ರವಲ್ಲ, ಮೈಸೂರು ದಸರಾ ಸಂದರ್ಭದಲ್ಲಿ ಪ್ರತಿ ವರ್ಷ ಅಭಿವೃದ್ಧಿಯ ಕೆಲಸ ನಡೆಯುತ್ತದೆ ದಸರಾ ಹೆಸರಲ್ಲಿ. ಹಾಗಾಗಿ ಮೈಸೂರು ತುಂಬ ಬೆಳೆದಿದೆ, ಅಭಿವೃದ್ಧಿಯಾಗಿದೆ. ಅದೇ ರೀತಿ ನೀವು ಉರೂಸಿನ ನೆಪದಲ್ಲಿ ನಿಮ್ಮ ನಗರವನ್ನು ಅಭಿವೃದ್ಧಿಗೊಳಿಸಿ ನನ್ನಿಂದ ಏನು ಸಹಾಯ ಬೇಕು ಮಾಡಲಿಕ್ಕೆ ಸದಾ ಸಿದ್ಧರಿದ್ದೇನೆ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟು ನಮ್ಮನ್ನು ಹುರಿದುಂಬಿಸಿದ್ದಾರೆ. ಹಾಗಾಗಿ ನಾವು ನಮ್ಮ ಈ ಉರೂಸಿನ ಕಾರ್ಯಕ್ಕೆ ಇಳಿದಿದ್ದೇವೆ. ಸಂಪೂರ್ಣ ತಯಾರಿ ಕೂಡ ನಡೀತಾ ಇದೆ. ಅಂದರೆ ಆರಂಭದಲ್ಲಿ ಅಂದರೆ ಮಾರ್ಚ್ ತಿಂಗಳಲ್ಲಿ ಕೊರೋನಾ ಬಂತು, ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ಉರುಸ್ ನಡೆಯಬೇಕಿತ್ತು 2020ರಲ್ಲಿ. ನೀವು ಮುಂದೂಡಲ್ಪಟ್ಟಾಗ ಕೆಲವೊಂದು ಗೊಂದಲಗಳಿತ್ತು. ಆದರೆ ನಂತರ ದಿನಗಳಲ್ಲಿ ಕೊರೋನಾನು ವಿಚಿತ್ರ ಕಾಯಿಲೆ ಆಯಿತು. ನಾವು ಹೇಳಿದಾಗೆ ಅದು ಯಾರಿಗೆ ಗೊತ್ತಿರಲಿಲ್ಲ. ಅಂದರೆ ಇಲ್ಲಿ ಸೈಯದ್ ಮದನ್ ತಂಗಲ್ರವರಿಗೆ ಮೊದಲೇ ಗೊತ್ತಿತ್ತು ಅಂಥದ್ದೊಂದು ಬರ್ತದೆ, ಅವರದ್ದು ಕರಾಮತಿಯಿಂದ ಅದು ಮುಂದೂಡಲ್ಪಟ್ಟಿತ್ತು ಅನ್ನುವಂಥದ್ದು ಒಂದು ಮಾತುಗಳಿಗೆ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ತಾವೇನು ಹೇಳ್ತೀವಿ? ಆ ಮಾತು ನಿಮ್ಮದು ನಿಜವಾಗಿಯೂ ಕೂಡ ಸತ್ಯವಾಗಿದೆ. ನಾವು ಮಾರ್ಚ್ ಏಪ್ರಿಲ್ ಅಲ್ಲ, ನವೆಂಬರ್ನಲ್ಲೇ ಮಾಡಬೇಕು ಅಂತೇಳಿ ನಮ್ಮ ಮೀಟಿಂಗಲ್ಲಿ ತೀರ್ಮಾನ ಆಗಿತ್ತು. ಎಲ್ಲರೂ ಒತ್ತಡ ಹಾಕಿದಾಗ ನಾನು ಏನೋ ಒಂದು ವಿಶೇಷ ಅನುಭವವನ್ನು ತಲೆಗೆ ಬಂದ ರೀತಿಯಲ್ಲಿ ಯಾವ ಕಾರಣಕ್ಕೂ ನವೆಂಬರಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಏನಿದ್ರೂ ನಾವು ಮೇ ಕಳೆದ ನಂತರವೇ ನಾವು ನೋಡುವುದು, ಮಳೆಗಾಲಾದರೆ ಸ್ವಲ್ಪ ಮುಂದೂಡುವ ಅಂತ ಹೇಳುವ ದೃಷ್ಟಿಯಲ್ಲಿ ಅದು ವಾಸ್ತವವಾಗಿ ಮದನ್ ತಂಗಲ್ರವರ ಕರಾಮತ್ತಿನಿಂದಲೇ ಅದು ಮುಂದೂಡಲ್ಪಟ್ಟಿದೆ ಅಂತ ಹೇಳುವಂಥದ್ದು ನಾನು ಒಪ್ಕೊಳ್ತೇನೆ. ಎಲ್ಲೋ ಇದ್ದಂತಹ ರಶೀದಾಜಿಯವರು ಉಳ್ಳಾಲಕ್ಕೆ ಮತ್ತೆ ಕರೆದು ತಂದು ಉಳ್ಳಾಲದಲ್ಲಿ ದರ್ಗಾದ ಅಧ್ಯಕ್ಷರಾಗಬೇಕು ಎನ್ನುವ ನೆಲೆಯಲ್ಲಿ ಮಾಡಿದಂಥ ಕೆಲವು ಮಂದಿ ಹೋರಾಟ ನಿಮ್ಮ ಮೇಲಿನ ಪ್ರೀತಿಯನ್ನು ತೋರಿಸ್ತದೆ. ಆರಂಭದ ದಿನಗಳಲ್ಲಿ ಬಂದಂತಹ ಕೆಲವೊಂದು ಗೊಂದಲಗಳು ಅದನ್ನು ಯಾವ ರೀತಿ ಪರಿಹರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ? ಎಲ್ಲೋ ಇದ್ದ ಅಬ್ದುಲ್ ರಶೀದ್ ಹಾಜಿ ಅಲ್ಲ, ನಾನು ದರ್ಗಾದ ಪರಿಸರದಲ್ಲಿರುವಂಥ ನಿವಾಸಿ. ಆದರೆ ಕಳೆದ ಸಾಲಿನಲ್ಲಿ ಆದಂಥ ಗೊಂದಲಗಳಿಂದ ಬೇಸತ್ತು ನಾನು ರಗಳೇ ಬೇಡ ಅಂಥೇಳಿ ನನ್ನ ಉದ್ಯಮವನ್ನೇ ನಾನು ಬೆಂಗಳೂರಿಗೆ ವರ್ಗಾಯಿಸಿಕೊಂಡು ನಾನು ಬೆಂಗಳೂರಿನಲ್ಲಿ ಉದ್ಯಮ ನಡೆಸ್ತಾ ಇದ್ದೆ. ಅವರ ಹಿಂದಿನ 5 ವರ್ಷದ ಅವಧಿ ಮುಗಿದ ಮೇಲೆ ಹೊಸ ಆಡಳಿತ ಬಂದಾಗ ನನ್ನ ಹತ್ತಿರದ ನಿವಾಸಿಗಳು ಕರೆದು ನೀವು ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿದ ಮೇರೆಗೆ ನಾನು ಒಂದು ಸಮಸ್ಯೆಯ ಸದಸ್ಯನಾಗಿ ಆಯ್ಕೆಯಾಗಿ ಬಂದೆ. ಕಡೆಗೆ ಗೊಂದಲಯುಕ್ತವಾದ ವಾತಾವರಣ ಅಂತ ತಾವು ಹೇಳ್ತೀರಿ. ಇವತ್ತಿನ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರು ಕೂಡ ಆಡಳಿತಕ್ಕಾಗಿ ಪರಿತಪಿಸುವಂಥದ್ದು ಉಳ್ಳಾಲ ದರ್ಗದಲ್ಲಿ ಮಾತ್ರ ಅಲ್ಲ, ರಾಜಕೀಯವಾಗಿರಲಿ ಸಾಮಾಜಿಕವಾಗಿರಲಿ ಎಲ್ಲ ರಂಗದಲ್ಲಿ ಕೂಡ ನಡೀತಾ ಇದೆ. ನಮಗೆ ಆ ರೀತಿಯ ಯಾವುದೇ ಆಸೆ ಅಭಿಲಾಷೆ ಏನು ಇಲ್ಲ ಇತ್ತು. ಏನೋ ಆ ದಿವಸದ ಒಂದು ವಿಸ್ಮಯಕಾರಿ ಗಳಿಗೆ ಅಂತ ಹೇಳ್ಬೋದು. ಆ ಗಳಿಗೆಯಲ್ಲಿ ಆ ರೀತಿಯ ಒಂದು ತೊಂದರೆ ಆಯಿತು. ಹಾಗೂ ಅಲ್ಲಾಹನ ದಯೆಯಿಂದ ನಮ್ಮ ಬೆಂಬಲಿಸಿದಂಥ
26 ಜನ ಸದಸ್ಯರಿದ್ದ ಕಾರಣ ನಾನು ಅಧ್ಯಕ್ಷನಾಗಿ ಮುಂದುವರಿಯಲಿಕ್ಕೆ ಕಾರಣವಾಯಿತು. ಅಂದರೆ 50 ಜನ ಸದಸ್ಯರಲ್ಲಿ 26 ಜನ ಇದ್ದರೆ ಬಹುಮತ ಅಂತ ಇತ್ತು. ಅದು ನಮ್ಮ ಕಡೆಯಲ್ಲಿ 26 ಜನ ಇದ್ದರು. 50 ಜನ ಸದಸ್ಯರ ಪೈಕಿ 26 ಜನ ಸದಸ್ಯರ ಗುಂಪು ನನ್ನನ್ನು ಬೆಂಬಲಿಸಿದ ಕಾರಣ ಬಹುಮತದಿಂದ ನಾನು ಅಧ್ಯಕ್ಷನಾಗಿ ಆರಿಸಿದ್ದೇನೆ. ಆ ದಿವಸದಲ್ಲಿ ಗೊಂದಲಮಯವಾದ ವಾತಾವರಣ ಇದ್ದರೂ ಕೂಡ ಎಲ್ಲರನ್ನೂ ಪ್ರೀತಿಸುವುದರ ಮೂಲಕ ನನ್ನ ಸಹನೆಯ ಮಾತುಗಳಿಂದ ಅಥವಾ ಅಲ್ಲಾಹನ ಒಂದು ವಿಶೇಷವಾದ ಅನುಗ್ರಹದಿಂದ ಅದೆಲ್ಲವೂ ಮಾಯವಾಗಿ ಉಳ್ಳಾಳದಲ್ಲಿ ಗುಂಪು ಕಾರಿಗೆಯು ಮರೆತು ಹೋಗಿದೆ. ಅವೆಲ್ಲ ಉಳ್ಳಾಳದ ಜನತೆ ಒಂದಾಗಿ ಆಡಳಿತ ನಡೆಸುವಂಥ ವ್ಯವಸ್ಥೆಗೆ ಅಲ್ಲಾಹನು ಅನುಗ್ರಹಿಸಿದ್ದಾನೆ. ಹಾಗಾಗಿ ನಮಗೆ ಆಡಳಿತ ನಡೆಸಲಿಕ್ಕೆ ಯಾವುದೇ ತೊಂದರೆಗಳು ಎಡವಟ್ಟುಗಳು ಆಗಲಿಲ್ಲ. ಆದರೂ ಕೆಲವೊಂದು ಜನ, ಕನಿಷ್ಠ ಬೆರಳಿಕೆಯ ಜನ ವಿರೋಧ ಮಾಡುವಂಥದ್ದು ಸ್ವಾಭಾವಿಕ. ಅದರಲ್ಲಿ ಹುಡುಕುಗಳನ್ನು ಹುಡುಕುವುದು ಅದವರ ನೀಚ ಬುದ್ಧಿಯ ಕೆಲಸವಾಗಿರ್ತದೆ. ಆದರೂ ಅದೆಲ್ಲ ಮುಂದಿನ ದಿನಗಳಲ್ಲಿ ಸರಿಯಾಗ್ತದೆ. ಈ ಉರುಸು ಕೂಡ ಎಲ್ಲರ ಸಹಭಾಗಿತ್ವದಿಂದ, ಅಂದರೆ ಜಿಪ್ರಿ ಮುತ್ತುಕೋಯ ತಂಗಲ್ರವರು, ಅದೇ ರೀತಿ ಬಹುಮಾನ್ಯ AP ಅಬೂಬಕರ್ ಮುಸ್ಲಿಯಾರ್ರವರು ಜೊತೆಯಾಗಿ ನಮ್ಮ ಸಮಾರಂಭಗಳಲ್ಲಿ ಭಾಗವಹಿಸಿಕೊಂಡು ಎಲ್ಲರ ಒಮ್ಮತ ಅಭಿಪ್ರಾಯದಿಂದ ಏನು ಬೇರೆ ಬೇರೆ ವಿಭಾಗ ಅಂತ ಇದೆ, ಎಲ್ಲ ವಿಭಾಗದ ಜನರನ್ನು ಸೇರಿಸಿಕೊಂಡು ನಾವು ಒಗ್ಗಟ್ಟಾಗಿ ಮುಂದೆ ಹೋಗುವಂಥ ನಮ್ಮ ಕಾರ್ಯಚಟುವಟಿಕೆಗಳನ್ನು, ಉರುಸನ್ನು ವಿಜೃಂಭಣೆ ನಡೆಸಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿದ್ದೇವೆ. ಅದು ಮಾತ್ರ ಅಲ್ಲ, ಉರುಸಿನ ಒಂದು ವ್ಯವಸ್ಥೆಗೆ ಬೇಕಾಗಿ ಉರುಸಿನ ದಿನಾಂಕವನ್ನು ಪ್ರಚಾರಪಡಿಸುವಂಥ ಪ್ರಚಾರ ಸಭೆ ಅಂತ ಹೇಳಿ ಒಂದು ಸಭೆಯನ್ನು ನಾವು ಕೆಲವು ದಿನಗಳ ಹಿಂದೆ ಅಳವಡಿಸಿದ್ದೆವು. ಆ ಕಾರ್ಯಕ್ರಮದಲ್ಲಿ ಎಲ್ಲ ಆಶಯ ಪಂಗಡಗಳಿಗೆ ಸೇರಿದಂಥ ವಿದ್ವಾಂಸರುಗಳು, ಯುವ ನಾಯಕರುಗಳು, ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳು ಭಾಗಿಕೊಂಡು ಒಂದು ಉತ್ತಮವಾದ ಸಂದೇಶವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಇರಲಿ ಅಥವಾ ಕೇರಳದ ಗಡಿಭಾಗಕ್ಕಿರಲಿ ಒಂದು ಉತ್ತಮ ಸಂದೇಶವನ್ನು ನಾವು ನೀಡಿದ್ದೇವೆ. ಮೊದಲ ಬಾರಿಗೆ ದರ್ಗಾದ ಒಟರದಲ್ಲಿ ಸುನ್ನಿ 2 ಸಂಘಟನೆಗಳ ಪ್ರಮುಖರ ಫೋಟೋಗಳು ಕಾಣಲಿಕ್ಕೆ ಸಿಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರಿಯುವಂಥ ಲಕ್ಷಣಗಳು ಯಾವ ರೀತಿ ಇದೆ, ಅದರ ಈಗ ನಿಮಗೆ ಏನಾದರೂ ಸುಳಿವು ಕಾಣ್ತಾ ಇದೆ ಅನ್ನುವಂಥದ್ದು? ಇಸ್ಲಾಂ ಧರ್ಮದಲ್ಲಿ ಪಂಗಡಗಳು ಅಥವಾ ಬೇರೆ ಬೇರೆ ಸಂಘಟನೆಗಳ ವಿಚಾರದಲ್ಲಿ ಯಾರು ಏನು ಮಾತಾಡುವಂಗಿಲ್ಲ. ಅಲ್ಲಾಹನ ದೀನನ್ನು ಪ್ರವಾದಿಸಲು ಅಲ್ಲಾಹು ಅಲೈಹಿ ತಂಗಳವರು ಒಂದು ರೂಪಿಸಿಕೊಟ್ಟ ಮಾರ್ಗದರ್ಶನದಲ್ಲಿ ಹದೀಸ್ಗಳ ನೇತೃತ್ವದಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ಮುಂದುವರಿಸಿಕೊಂಡು ಅಲ್ಲಾಹನ ಪ್ರೀತಿಗೆ ಪಾತ್ರರಾಗುವಂಥ ಕೆಲಸ ಮಾಡಬೇಕು. ದೈನಂದಿನ 5 ವಕ್ತಿನ ನಮಾಜನ್ನು ನಿರ್ವಹಿಸುವುದರ ಮೂಲಕ ಇಸ್ಲಾಮಿನ ಪಂಚಸ್ತಂಭಗಳಾದಂಥ ಜಕಾತ್ ಕೊಡುವಂಥದ್ದಿರಲಿ, ರಂಜಾನ್ನ ರೋಜಾ ಇರಲಿ ಅಥವಾ ನಮ್ಮ ಹಜ್ಜಿ ವ್ಯವಸ್ಥೆ ಇರಲಿ, ಇದನ್ನೆಲ್ಲ ಮಾಡುವಾಗ ಯಾವುದೇ ಪಂಗಡ ಆಶಯಗಳು ಇಲ್ಲ. ಆದರೆ ಇವತ್ತಿನ ಯುಗದಲ್ಲಿ ಬೇರೆ ಬೇರೆ ರೀತಿಯ ಸಂಘಟನೆಗಳ ಹೆಸರಲ್ಲಿ ಮುಂದುವರಿದಾಗ ಅದು ಇಸ್ಲಾಮಿನ ವಿಭಾಗವನ್ನು ಮಾಡಲಿಕ್ಕೆ ದಾರಿ ಮಾಡಿಕೊಟ್ಟಾಗಿದೆ. ಹಾಗಾಗಿ ಎಲ್ಲರೂ ಅರ್ಥ ಮಾಡಿಕೊಂಡು ಹೋದರೆ ನಮ್ಮಲ್ಲಿ ಸಮಸ್ಯೆನೇ ಬರುವುದಿಲ್ಲ. ನಾವು ಈಗಾಗಲೇ ಕೇಳಿದ ಹಾಗೆ 2 ಮುಖಗಳ ಫೋಟೋ ಬಂದಿದೆ. 2 ಅಲ್ಲ, ಇನ್ನು 200 ಮುಖಗಳು ಕೂಡ ಒಂದಾಗಿ ಹೋಗಲಿಕ್ಕೆ ಉಳ್ಳಾಳದ ಈ ದರ್ಗಾ ಸಮಿತಿ, ಆಡಳಿತ ಸಮಿತಿ ಪಣ ತೊಟ್ಟಿದೆ. ಖಂಡಿತವಾಗಿಯೂ ನಮ್ಮಲ್ಲಿ ವಿಭಿನ್ನ ಗುಂಪು ಇಲ್ಲ ಎಂಬುದನ್ನು ಸಾಬೀತು ಮಾಡಿ ತೋರಿಸ್ತೇವೆ. ಈಗ ದರ್ಗಾದ ಉರುಸ್ ಪ್ರಯುಕ್ತ ಹಲವು ತಿಂಗಳ ಹಿಂದೆ ಇಲ್ಲಿ ಒಂದು ಸಮುದಾಯ ಭವನ, ಅಂದರೆ ಯಾತ್ರಿ ನಿವಾಸ ಎನ್ನುವಂಥದ್ದಕ್ಕೆ ಒಂದು ಶಿಲಾನ್ಯಾಸ ಆಗಿತ್ತು. ಅದರ ಕೆಲಸ ಈಗ ಯಾವ ಹಂತದಲ್ಲಿದೆ? ಉರುಸ್ ಸಂದರ್ಭದಲ್ಲಿ ಅದು ಯಾತ್ರಿಕರಿಗೆ ಸಿಗುವಂಥ ನಿರೀಕ್ಷೆ ಏನಾದರೂ ಇದೆಯಾ? ಯಾತ್ರಿ ನಿವಾಸ ಎಂಬುದು ಒಂದು ಕಾಲದಲ್ಲಿ ಕಾಲಬುಡಕ್ಕೆ ಬಂದಿತ್ತು ನಮ್ಮ ದರ್ಗಾಕ್ಕೆ. ಆಗಿನ ಆಡಳಿತ ಮಂಡಳಿಯು ನಮಗೆ ಅದರ ಅವಶ್ಯಕತೆ ಇಲ್ಲ, ನಮ್ಮ ಜಾಗದಲ್ಲಿ ಬೇರೆ ಒಂದು ಕಟ್ಟಡ ಆಗುವುದು ಬೇಡ ಎಂಬ ಒಂದು ನೆಲೆಯಲ್ಲಿ ಅದನ್ನು ಮುಂದೂಡಿದರು. ಇದೀಗ ನಮ್ಮ ಆಡಳಿತಾವಧಿಯಲ್ಲಿ ನಾವು 2 ವರ್ಷಗಳ ಕಾಲ ಪ್ರಯತ್ನ ಪಟ್ಟು ಸರ್ಕಾರದಿಂದ ದೊರಕಿದಂಥ ಒಂದು ಯೋಜನೆ, ಆ ಯೋಜನೆಯಲ್ಲಿ ಅವರದ್ದು ಸರ್ಕಾರದ ಸ್ಕೀಮ್ ಅಂತ ಹೇಳಿದರೆ ತಮಗೆಲ್ಲ ಗೊತ್ತಿರ್ಬೋದು. ಅದನ್ನೊಂದು ಸರಿಪಡಿಸಿದ ರೀತಿಯಲ್ಲಿ ನಾನು ಹೋರಾಟ ಮಾಡಿದರೆ ಅದು ಫಲಕಾರಿ ಆಗಲಿಲ್ಲ. ಕಟ್ಟಕಡೆಗೆ ಕೆಲಸ ಪ್ರಾರಂಭವಾಗಿ ಸುಮಾರು 85ರಿಂದ 90% ಕೆಲಸ ಮುಕ್ತಾಯದಲ್ಲಿದೆ. ಉರುಸಿನ ಮೊದಲಾಗಿ ಅದನ್ನು ಬಿಡುಗಡೆ ನಮಗೆ ಹಸ್ತಾಂತರಿಸಬೇಕು ಅಂತ ಕೇಳಿಕೊಂಡಿದ್ದೇವೆ.
ಏನೋ ಸರ್ಕಾರದ ಹಣಕಾಸಿನ ವ್ಯವಸ್ಥೆ ತಾಂತ್ರಿಕ ತೊಂದರೆಗಳಿಂದ ಸ್ವಲ್ಪ ಮಟ್ಟಿಗೆ ಅದು ಪೆಂಡಿಂಗ್ ಇದೆ. ಇನ್ಶಾ ಅಲ್ಲಾ ಉರುಸಿಗೆ ಮೊದಲಾಗಿ ಆ ಕೆಲಸ ಕೂಡ ಪೂರ್ಣಗೊಳ್ಬೋದು. ಈಗ ಉರುಸಿಗೆ ಪೂರ್ವಭಾವಿ ತಯಾರಿಗಳು ನಡೀತಾ ಇದೆ, ಎಲ್ಲರಿಗೂ ಕಾಣುವಂಥದ್ದು. ಪೈಂಟಿಂಗ್ ಮತ್ತು ಚಪ್ಪರ ಕೆಲಸ ಆಗ್ತಾ ಇದೆ. ಅದೇ ರೀತಿ ಈ ಥರ ಲೈಟಿಂಗ್ ಎಲ್ಲ ವ್ಯವಸ್ಥೆಗಳು ಈಗ ಆರಂಭವಾಗಿದೆ. ಯಾವ ರೀತಿಯಲ್ಲಿ ಇದನ್ನು ನಿಭಾಯಿಸಿಕೊಂಡು ಹೋಗಲಾಗಿದೆ, ಪಾರದರ್ಶಕವಾಗಿ ಯಾವ ರೀತಿ ಟೆಂಡರ್ ಮೂಲಕ ಅನ್ನುವಂಥದ್ದು ಮಾಹಿತಿ ಇದೆ. ಇದರ ಬಗ್ಗೆ ತಾವು ಹೇಳಬೇಕಾಗಿತ್ತು. ಪಾರದರ್ಶಕತೆ ವಿಷಯದಲ್ಲಿ ಹೇಳಬೇಕಾದರೆ, ಸರ್ಕಾರದಿಂದ ಅನುದಾನದ ನಿರೀಕ್ಷಣೆಯಲ್ಲಿ ನಾವು ಇರುವಾಗ ಅಥವಾ ಈ ಹಿಂದೆ ನಮಗೆ ಉರುಸಿಗೆ ನೀಡಿದ ಅನುದಾನದ ಬಗ್ಗೆ ನಮಗೆ ತಿಳುವಳಿಕೆ ಇರುವುದರಿಂದ ನಾವು ನಮ್ಮ ಸಂಸ್ಥೆಯ ವತಿಯಿಂದ ಟೆಂಡರ್ ಮೂಲಕ ಪತ್ರಿಕಾ ಪ್ರಕಟಣೆಯನ್ನು ನೀಡಿ ಟೆಂಡರ್ ಕರೆದು ಪೇಂಟಿಂಗ್ ಇರ್ಬೋದು, ಲೈಟಿಂಗ್ ಇರ್ಬೋದು, ಪೆಂಡಾಲ್ ಇರ್ಬೋದು ಅಥವಾ ಬೇರೆ ಬೇರೆ ಪ್ರಚಾರ ಸಾಮಗ್ರಿ ಇರ್ಬೋದು, ಇನ್ನು ಮುಂದಿನ ದಿನಗಳಲ್ಲಿ ಮಾಂಸದ ಬಗ್ಗೆ ಇರ್ಬೋದು, ಎಲ್ಲದಕ್ಕೂ ನಾವು ಟೆಂಡರ್ ಕರೆದು ಪಾರದರ್ಶಕವಾಗಿ ಮಾಡುತ್ತೇವೆ. ಪಾರದರ್ಶಕವಾಗಿ ಕರೆದ ಟೆಂಡರ್ನ ಪ್ರಕಾರ ನಾವು ಈ ಬಾರಿ ಒಂದು ವಿಶೇಷವಾಗಿ ಪೈಂಟಿಂಗಿಗೆ ಸಾಮಾನ್ಯ ವರ್ಗದ ಪೈಂಟ್ ಅಲ್ಲದೆ ವಿಶೇಷ ರೀತಿಯಲ್ಲಿ ತಾವೆಲ್ಲ ನೋಡಿರ್ಬೋದು, ನಮ್ಮೆಲ್ಲ ಡ್ರೋಮ್ಗಳಿಗೆ ಮಿನಾರಗಳಿಗೆ ಬೇಕಾದಂಥ ವಿಶೇಷ ಆರ್ಟ್ ಮೂಲಕ ನಾವು ಕೆಲಸವನ್ನು ಮಾಡಿಸಿದ್ದೇವೆ. ಇದರ ಒಬ್ಬರು ಆರ್ಟಿಸ್ಟು ರಾಷ್ಟ್ರಪತಿಯಿಂದ ಪ್ರಶಸ್ತಿ ಪಡೆದಂಥ ಕುಮಾರ್ ಎಂಬುವರು, ಅವರ ಕೈಯಿಂದ ಕೆಲಸ ನಾವು ಮಾಡಿಸ್ತಾ ಇದ್ದೇವೆ. ಸುಮಾರು 43,50,000 ರೂಪಾಯಿಗೆ ಈ ಟೆಂಡರನ್ನು ನಾವು ನೀಡಿರುತ್ತೇವೆ. ಹಾಗೆ ಅದೇ ರೀತಿಯಲ್ಲಿ ನಮ್ಮ ಲೈಟಿಂಗ್ ಕೆಲಸ ಕೂಡ 5-6 ಮಂದಿ ಭಾಗವಹಿಸಿ ರೇಟಿನ ಅನುಸರಣೆ ಮತ್ತು ಅವರ ವೈಯಕ್ತಿಕ ತಾಕತ್ತನ್ನು ಅನುಸರಿಸಿ ನೋಡಿಕೊಂಡು 28,500,000 ಲಕ್ಷ ರೂಪಾಯಿಗೆ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ನಾವು ಟೆಂಡರ್ ಮೂಲಕ ನೀಡಿದ್ದೇವೆ. ಇವತ್ತಿನಿಂದ ಆ ಕೆಲಸ ಕೂಡ ಪ್ರಾರಂಭವಾಗಿದೆ. ಇನ್ನು ಪೆಂಡಲ್ ಕೆಲಸ, ಅದರಲ್ಲಿ ಕೂಡ ಅದೇ ರೀತಿ ಹಲವಾರು ಮಂದಿ ಭಾಗವಹಿಸಿ ಬೇರೆ ಬೇರೆ ರೀತಿಯ ದರಗಳಿದ್ದು ಮಂಗಳೂರಿನವರಾದಂಥ ನಮ್ಮವರೇ ಆದಂಥ ನಮ್ಮ ಹತ್ತಿರದ ಎಲ್ಲ ಕಾರ್ಯಗಳಿಗೆ ಕೆಲಸ ಮಾಡುವಂಥ ಪೆಂಡಲ್ ಮಾಡುವಂಥ ಒಬ್ಬರಿಗೆ ಪೆಂಡಲ್ನ ಕೆಲಸವನ್ನು ಕೂಡ 30 ಲಕ್ಷ ರೂಪಾಯಿಗೆ ನಾವು ಪಾರದರ್ಶಕವಾಗಿ ನೀಡಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಮುಂದಿನ ದಿನಗಳಿರುವಂಥ ಇನ್ನೂ ಅನೇಕ ಕೆಲಸಗಳಿಗೆ ಕೂಡ ನಾವು ಟೆಂಡರ್ ಕರೀತೇವೆ. ಈಗ ಕೊರೋನಾ ಸನಿಹದಲ್ಲಿದೆ, ಮತ್ತು 3ನೇ ಅಲೆ ಬರುವಂಥ ನಿರೀಕ್ಷೆ ಸಹ ಇದೆ. ಎಲ್ಲ ಕಾರ್ಯಕ್ರಮಗಳು ಈಗ ನಿಲ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಕೇರಳದಿಂದ ಬರುವಂಥವರಿಗೆ ಈಗಾಗಲೇ ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿಗೆ ತರಲಾಗಿದೆ. ಇನ್ನು ಡಿಸೆಂಬರ್ನಲ್ಲಿ ಯಾವ ರೀತಿ ಇರ್ಬೋದು, ಜನವರಿಯಲ್ಲಿ ಯಾವ ರೀತಿ ಇರ್ಬೋದು ಅನ್ನೋಂಥದ್ದು ಯಾರಿಗೂ ಗೊತ್ತಿಲ್ಲ. ಈ ನೆಲೆಯಲ್ಲಿ ತಮ್ಮ ದರ್ಗಾ ಸಮಿತಿ ಯಾವ ರೀತಿಯ ತಯಾರಿಯನ್ನು ಮಾಡಿಕೊಂಡು ಈ ಬಗ್ಗೆ ನಾವು ಮೊದಲಾಗಿ DC-ಯನ್ನು ಮಾತನಾಡಿದಾಗ ಮಂಗಳೂರಿನ ದಕ್ಷಿಣ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಅವರು ಹೇಗೆ ಕೊರೋನಾದ ಬಗ್ಗೆ ನೀವು ವ್ಯವಸ್ಥೆ ಮಾಡ್ತೀರಿ ಅಂತ ಕೇಳಿದಾಗ, ಕೊರೋನಾದ ಬಗ್ಗೆ ವ್ಯವಸ್ಥೆ ಮಾಡಲಿಕ್ಕೆ ನಮ್ಮ ಆಡಳಿತ ಸಮಿತಿಯಿಂದ ಸಂಪೂರ್ಣವಾಗಿ ಸಾಧ್ಯವಾಗಲ್ಲ. ಆದರೆ ನಾವು ಸೈಯದ್ ಮದನಿಯವರ ಉರುಸನ್ನು ನಡೆಸ್ತಾ ಇದ್ದೇವೆ. ಅಲ್ಲಾಹನ ಮೇಲೆ ಅಪಾರ ನಂಬಿಕೆ ಇಟ್ಟಂಥ ನಾವುಗಳು ಅಲ್ಲಾಹನು ನಮಗೆ ಒಂದು ಒಳಿತನ್ನು ಅನುಗ್ರಹಿಸಬಹುದು ಎಂಬ ಒಂದು ಭಾವನೆ ಮೇಲೆ ಹೊರಟಿದ್ದೇವೆ. ಅಲ್ಲೂ ಮಾತ್ರ ಅಲ್ಲದೆ ಕೊರೋನಾಕ್ಕೆ ಸಂಬಂಧಪಡಿಸಿದಂತೆ ಲಸಿಕಾ ಕೇಂದ್ರವನ್ನು ನಾವು ಈಗಾಗಲೇ 2-3 ಬಾರಿ ಮಾಡಿದ್ದೇವೆ. ನಾಳೆಯಿಂದ ಲಸಿಕಾ ಕೇಂದ್ರ ಪರ್ಮನೆಂಟ್ ಸೆಂಟರನ್ನು ಓಪನ್ ಮಾಡ್ತಾ ಇದ್ದೇವೆ. ನಾನು ಜನರಲ್ಲಿ ವಿಜ್ಞಾಪನೆ ಮಾಡುವಂಥದ್ದು, ಕೇರಳದವರಿರ್ಬೋದು, ಕರ್ನಾಟಕದವರಿರ್ಬೋದು, ಸರ್ಕಾರ ಹೇಳುವಂಥದ್ದು ನೀವು RT-PCR ಮಾಡಿಕೊಳ್ಳಿ. ಏನು ನಮಗೆ ತೊಂದರೆ ಇದೆ ಇದರಲ್ಲಿ? ಏನು ಇಂಜೆಕ್ಷನ್ ಕೊಡುವಂಥದ್ದಲ್ಲ. ನೀವು ಏನು ಒಂದು ಸಣ್ಣ ಮಟ್ಟಿನ ಒಂದು ಟೆಸ್ಟ್. ನಾನು ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಹಲವಾರು ನನ್ನ ಮಿತ್ರರು ಸೇರಿದಾಗ ನಾನು ಈ ಬಗ್ಗೆ ಚರ್ಚೆ ಆಯಿತು. ತಲಪಾಡಿಯಿಂದ ಮಂಗಳೂರಿಗೆ ಹೋಗ್ಲಿಕ್ಕೆ ಇಲ್ಲಲ್ಲ ಅಂತ. ಆಗ ಒಂದಿಬ್ಬರು ನನ್ನ ಮಿತ್ರರು ಹೇಳಿದರು, ಏನು ತೊಂದರೆ ಇಲ್ಲ, ನಾವು ಮಾತ್ರ ನಮ್ಮ ಕೈಗೆ ಬೀಗ ಹಾಕ್ಕೊಂಡಿದ್ದೇವೆ. ಏನಂತ ಹೇಳಿದರೆ RT-PCR ಮಾಡಿಕೊಂಡು ನಾನು ಪ್ರತಿ ವಾರ ಮಂಗಳೂರಿಗೆ ಹೋಗಿ ಬರ್ತಾ ಇದ್ದೇನೆ. ನನಗೆ ನೆಮ್ಮದಿಯಿಂದ ಇದ್ದೇನೆ, ಕೊರೋನಾ ಮುಕ್ತನಾಗಿದ್ದೇನೆ. ಅದು ಮಾತ್ರ ಅಲ್ಲದೆ ಅಧಿಕಾರಿಗಳ ಕಿರುಕುಳದಿಂದ ಮುಕ್ತನಾಗಿದ್ದೇನೆ. ಎಲ್ಲರೂ ಮಾಡಬಹುದು ಅಂತ ಹೇಳುವಂಥ ಭಾವನೆಯನ್ನು ನನ್ನ ಬಗ್ಗೆ ಬೆಳೆಸಿದಾಗ ನಾನು ವಿನಂತಿ ಮಾಡುವಂಥದ್ದು, ಸಾಧ್ಯವಾದಷ್ಟು ಜನ RT-PCR ಮಾಡಿದರೆ ಅದರಿಂದ ಅದರ ಅನುಪಾತ ಎಷ್ಟಿದೆ ಅಂತ ಗೊತ್ತಾಗ್ತದೆ. ಆ ಮೂಲಕ ನಮ್ಮ ಕೊರೋನಾದ ಬಗ್ಗೆ ನಮಗೆ ತೀರ್ಮಾನ ತಗೊಳ್ಳಿಕ್ಕೆ ಆಗ್ತದೆ. 3ನೇ ಅಲೆ ಬರ್ತದೆ ಅಂತ ಹೇಳುವಂಥದ್ದು ಏನು ನಮ್ಮ ಕಣ್ಣಿಗೆ ಪತ್ರಿಕೆಯವರು ಹೇಳಿದ ಹಾಗೆ ಅಥವಾ TV-ಯವರು ಹೇಳಿದ ಹಾಗೆ ನಾನೇನು ವಿಶ್ವಾಸಕ್ಕೆ ತೆಕ್ಕೊಳ್ಳೋದಿಲ್ಲ ಈ ಬಾರಿ. ಕಾರಣ ಅಂತ ಹೇಳಿದರೆ ಎಲ್ಲರಿಗೂ ಸೆಕೆಂಡ್ ಡೋಸ್ ಸಾಧಾರಣ ಮಟ್ಟಿಗೆ ಆಗ್ತಾ ಇದೆ. ಅದು ಮಾತ್ರ ಈಗ ಒಂದು 5 ರಾಷ್ಟ್ರದಲ್ಲಿ ಏನೋ ಒಂದು ಬೇರೆ ಹೆಸರಿನ ರೋಗಾಣುಗಳು ಬಂದಿದೆ ಅಂತ ಹೇಳೋ ಮಟ್ಟಿಗೆ ಅದಕ್ಕೆ ಎಲ್ಲ ಕಡೆ ಏನಾದರೂ ಬ್ಲಾಕ್ ಮಾಡಬೇಕು ಅಂತೇನಿಲ್ಲ. ಅಲ್ಲಿ ಎಲ್ಲಿಂದ ಜಾಗದಿಂದ ಬರ್ತಾರೆ ಅವರನ್ನೇ ಅಲ್ಲಿ ಏರ್ಪೋರ್ಟಲ್ಲಿಯೋ ಅವರ ಬರುವಂಥ ಆ ಗಡಿಯಲ್ಲಿ ಅವರನ್ನು ಕ್ವಾರಂಟೈನ್ ಮಾಡಿದರೆ ಈ ಸಮಸ್ಯೆ ನಮಗೆ ಏನು ದೊಡ್ಡ ತೊಂದರೆ ಆಗುವುದಿಲ್ಲ. ಹಾಗಾಗಿ ನಾವು ಅಲ್ಲಾಹನ ಮೇಲೆ ಅಪಾರ
ಭಾರ ಹಾಕಿ ಕೂತ್ಕೊಂಡಿದ್ದೇವೆ. ಇದು ಕೊರೋನಾದ್ದು ಆರ್ಥಿಕ ಪರಿಸ್ಥಿತಿ ಏನಾದರೂ ಸಂಕಷ್ಟಗಳು ನಿಮ್ಮ ದರ್ಗಾ ಸಮಿತಿಗೆ ಏನಾದರೂ ಆಗಿದೆಯಾ? ಇಲ್ಲಿ ಬರುವಂಥ ಆದಾಯಕ್ಕೆ ಏನಾದರೂ ಕುತ್ತು ಬಂದಿದೆಯಾ? ಅದು ಈ ಬಾರಿಯ ಉರುಸ್ನಲ್ಲಿ ಯಾವ ರೀತಿ ಪ್ರತಿಕೂಲ ಪರಿಣಾಮ ಬೀರಬಹುದೇನು? ನಮ್ಮ ದರ್ಗಾದ ಒಂದು ವಿಶೇಷ ಏನಂತ ಹೇಳಿದರೆ, ಈ ದರ್ಗಾಕ್ಕೆ ಯಾರನ್ನು ಚಂದಾದಾರರಾಗಿ ನೇಮಿಸಿರಲಿಲ್ಲ. ವಂತಿಗೆಯನ್ನು ತರಲಿಕ್ಕೆ ಯಾರು ಏಜೆಂಟು ನಮಗಿಲ್ಲ. ಆ ಒಂದು ವ್ಯವಸ್ಥೆಗೆ ನಾವು ಮೊದಲೇ ಕಡಿವಾಣ ಹಾಕಿದ್ದೇವೆ. ನಮ್ಮ ಹಿಂದಿನ ಕಾಲದವರು ಏನಿದ್ರು ಇಲ್ಲಿಗೆ ಭಕ್ತಾದಿಗಳು ಬಂದು ಕೊಡುವಂಥ ದೇಣಿಗೆ ಅಥವಾ ಹರಕೆ ಮೂಲಕ ಮಾತ್ರ ಈ ದರ್ಗಾದ ಎಲ್ಲ ವ್ಯವಸ್ಥೆಗಳು ನಡೆಯುವಂಥದ್ದು. ನಮಗೆ 32 ಮದ್ರಸ ಇದೆ, ಮಸೀದಿ ಇದೆ, 18 ಲೌಕಿಕ ಶಿಕ್ಷಣ ಸಂಸ್ಥೆಗಳಿದೆ. ಇದೆಲ್ಲವೂ ಇಲ್ಲಿಂದ ಬಂದಂಥ ಹಣದಲ್ಲಿ ಹೋಗುವಂಥದ್ದು. ಕೊರೋನಾದಿಂದಾಗಿ 3 ಆರ್ಥಿಕ ವರ್ಷದ ವಹಿವಾಟು ನಮಗೆ ನಷ್ಟದಲ್ಲಿದೆ, ಕಷ್ಟದಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಬೇಸರ ಪಡ್ತಾ ಇದ್ದೇನೆ. ಕಾರಣ ಮಾರ್ಚ್ ತಿಂಗಳಲ್ಲಿ ಪೇಮೆಂಟ್ ನಮಗೆ ಸ್ಕೂಲಿಂದ ಬರುವಂಥದ್ದು ಕೊರೋನಾದಿಂದ ಕ್ಲೋಸ್ ಆಯಿತು. ಕೆಲವರು ಜೂನ್ನಲ್ಲಿ ಕೊಡುವವರಿದ್ದರು, ಅದು ಅಲ್ಲಿಗೆ ಕ್ಲೋಸ್ ಆಯಿತು. ನಂತರ ವರ್ಷದಲ್ಲಿ ಅದು ಕೂಡ ಪ್ರಾರಂಭದಲ್ಲಿ ಬರುವಂಥ ಹಣ ಇಲ್ಲ. ಈಗ 3ನೇ ವರ್ಷದಲ್ಲಿ ಬಂದಾಗಲೂ ಕೂಡ 3 ವರ್ಷದ ಶಾಲಾ ಫೀಸ್ಗಳ ಬಗ್ಗೆ ನಮಗೆ ಬಹಳಷ್ಟು ತೊಂದರೆಯಾಗಿ ಆರ್ಥಿಕ ಸ್ಥಿತಿ ತುಂಬ ಹದಗೆಟ್ಟಿದೆ. ಅಂತೂ ನಾವು ಅದನ್ನೊಂದು ರೀತಿಯಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಅದರ ನಂತರ ದಿನಗಳಲ್ಲಿ ಪ್ರಾರಂಭ ಆದಾಗ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಸುಧಾರಣದ ಕಾರಣ ನಾವು ಮುಂದುವರಿತಾ ಇದ್ದೇವೆ. ಇನ್ನು ಉರುಸ್ ಕಾಲದಲ್ಲಿ ಇನ್ನಷ್ಟು ಹಣಗಳು ಹರಿದು ಬಂದು ಹರಕೆ ಮತ್ತು ದೇಣಿಗೆ ಬೇರೆ ಬೇರೆ ರೀತಿಯಲ್ಲಿ ಬಂದು ನಮಗೆ ಅದು ವ್ಯವಸ್ಥೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ತುಂಬ ಖುಷಿ ಪಡ್ತಾ ಇದ್ದೇನೆ. ದೇಣಿಗೆ ರೂಪದಲ್ಲಿ ಅಥವಾ ಹರಕೆ ರೂಪದಲ್ಲಿ ಹಾಡುಗಳು ಹಾಗೆ ಸಾಮಗ್ರಿಗಳು ಬರಲಿಕ್ಕೆ ಶುರುವಾಗಿದೆ. ಈಗಾಗಲೇ ಸುಮಾರು 60 ಹಾಡುಗಳು ಬಂದಿದೆ. ಕಳೆದ ಸಾರಿಯಲ್ಲಿ ಒಂದು 350 ಹಾಡು ರೀತಿ ನೇರವಾಗಿ ಬಂದಿದೆ. ಈ ಬಾರಿ ಕೂಡ ಒಂದು 350 ಹಾಡುಗಳು ಬರಬಹುದು. ಅದು ಮಾತ್ರ ಅಲ್ಲದೆ ಕೆಲವು ನನ್ನ ಮಿತ್ರರುಗಳು ಈ ಬಗ್ಗೆ ನಾನು ಮಾತಾಡಿದಾಗ ನೇರವಾಗಿ ಹಾಡನ್ನು ನಮಗೆ ಕಳಿಸಿಕೊಡುವಂಥ ಒಂದು ವ್ಯವಸ್ಥೆಗೆಲ್ಲ ಮಾತುಕತೆ ಮಾಡ್ತಾ ಇದ್ದಾರೆ. ಇನ್ಶಾ ಅಲ್ಲಾ ಆ ರೀತಿ ಹಾಡುಗಳು ಬಂದು ಸೇರ್ಬೋದು. ಕೆಲವರಂತೂ ಪೇಂಟಿಂಗಿನ ಬಗ್ಗೆಯಲ್ಲಿ ಕೂಡ ನಮಗೆ ಒಂದು ಆಶ್ವಾಸನೆಯನ್ನೆಲ್ಲ ನೀಡಿದ್ದಾರೆ. ನಮ್ಮ BM ಫಾರೂಕ್ ಅವರು ಮೊನ್ನೆ ದಿವಸ ಬೆಂಗಳೂರಲ್ಲಿ ಮೀಟ್ ಮಾಡಿದಾಗ ನನಗೆ ಮಾತಾಡಲಿಕ್ಕೆ ಸಿಕ್ಕಿ ನಮ್ಮಿಂದ ಏನಾದರೂ ಸಹಾಯ ಅಥವಾ ಬೇಕಿದ್ದರೆ ಅದನ್ನು ಒಂದು ಮೀಟ್ ಮಾಡಿ ಅಂತ ಹೇಳಿದಾಗ ನಾನು ಮೀಟ್ ಮಾಡಿದ್ದೆ. ಅವರು ವೈಯಕ್ತಿಕವಾಗಿ ಮತ್ತು ಅವರ ಅನುದಾನದಿಂದ ಕೂಡ ನಮಗೆ ಬಹಳ ದೊಡ್ಡ ಮೊತ್ತವನ್ನು ನಮಗೆ ಅವರು ನೀಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ. ಸರ್ಕಾರದಿಂದ ಎಷ್ಟು ಅನುದಾನ ಬಂದಿದೆ? ಸರ್ಕಾರದಿಂದ ಕೆಲ ಉರುಸಿಗೆ 1 ಕೋಟಿ ರೂಪಾಯಿ ಬರ್ತದೆ. ಈ ಬಾರಿ ಒಂದು 2 ಕೋಟಿ ರೂಪಾಯಿ ಬರುವ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ. ಹಣಕಾಸಿನ ವ್ಯವಸ್ಥೆ ಎಲ್ಲದರಲ್ಲಿ ಹಣದುಬ್ಬರ ಜಾಸ್ತಿ ಆದ ಕಾರಣ ಒಂದು 2 ಕೋಟಿಗೆ ಮಾನ್ಯ ಬಸವರಾಜ ಬೊಮ್ಮಾಯಿಯವರ ಮುಖ್ಯಮಂತ್ರಿಗಳು ನೀಡಬಹುದು ಅಂತೇಳುವ ಆಶಾಭಾವನೆಯಲ್ಲಿ ಇದ್ದೇವೆ. ಸರ್, ಈಗ ಕೊನೆಯದಾಗಿ ಜನರಿಗೆ ಯಾವ ರೀತಿಯ ಸಂದೇಶವನ್ನು ತಾವು ನೀಡಲಿಕ್ಕೆ ಬಯಸ್ತೀವಿ? ಕೊನೆಯದಾಗಿ ನಾನು ಅಪೀಲ್ ಮಾಡುವಂಥದ್ದು, ಭಿನ್ನಹ ಮಾಡುವಂಥದ್ದು, ಈ ಭೂಮಿಯಲ್ಲಿ ನಾವು ದೇವರ ಸೃಷ್ಟಿಯಾಗಿ ಇಲ್ಲಿ ಜೀವಿಸ್ತಾ ಇದ್ದೇವೆ. ದೇವರ ಕಲ್ಪನೆಯಂತೆ ನಮ್ಮ ಧರ್ಮದ ವಿಚಾರಗಳನ್ನು ಬಹಳ ಸನ್ನಡತೆಯಿಂದ ನಡೆಸಿಕೊಂಡು ದೇವರಿಗೆ ಭಕ್ತಿಯನ್ನು ಆರಾಧನೆಗಳನ್ನು ಮಾಡುವುದರ ಮೂಲಕ ನಾವು ಅಲ್ಲಾಹನ ಮಾತನ್ನು ಉಳಿಸ್ಕೊಳ್ಬೇಕು. ಅಲ್ಲಾಹನಿಗೆ ಚಿರಋಣಿಯಾಗಿರಬೇಕು. ಯಾರು ಇನ್ನಿತರ ಧರ್ಮದವರು ಅವರವರ ಧರ್ಮವನ್ನು ರಕ್ಷಿಸುವ ಕೆಲಸ ಮಾಡಿಕೊಂಡು ಅವರವರ ಧರ್ಮದ ಪದ್ಧತಿಯಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಂಡು ಸಮಾಜದಲ್ಲಿ ಒಟ್ಟಾಗಿ ಬಾಳುವಂಥ, ಯಾವ ಧರ್ಮದಲ್ಲಿ ಕೂಡ ಕಚ್ಚಾಟಕ್ಕೆ ಎಲ್ಲಿ ಕೂಡ ಆಸ್ಪದ ನೀಡಿಲ್ಲ. ಎಲ್ಲರೂ ಸನ್ನಡತೆಯಿಂದ, ಶಾಂತಿಯಿಂದ, ಸೌಹಾರ್ದತೆಯಿಂದ, ಸಾಮರಸ್ಯದ ಜೀವನವನ್ನು ನಡೆಸಲಿಕ್ಕೆ ಮನಸ್ಸಿದೆ. ಮನಸ್ಸಿದ್ರೂ ಕೂಡ ಕೆಲವೊಂದು ಕಡೆ 1-2% ಕೂಡ, 0.5% ಜನರ ಕಿರುಕುಳದಿಂದಾಗಿ ಆಗುವಂಥ ಅನಾಹುತಗಳನ್ನು ತಪ್ಪಿಸಿಕೊಂಡು ನಾವೆಲ್ಲ ದೇವರ ಮಕ್ಕಳು ಅಂತ ಹೇಳುವ ದೃಷ್ಟಿಯಲ್ಲಿ ಒಂದಾಗಿ ಸಹನೆಯಿಂದ ಬಾಳಲಿಕ್ಕೆ ನೀವೆಲ್ಲರೂ ಕೈ ಜೋಡಿಸಬೇಕು. ಆ ಮೂಲಕ ನಾವು ದೇವರ ಪ್ರೀತಿಗೆ ಪಾತ್ರರಾಗಬೇಕು. ಮಾತ್ರವಲ್ಲ, ಈ ಬಾರಿ ನಡೆಯುವಂಥ ಡಿಸೆಂಬರ್ 23ರಿಂದ ಜನವರಿ 16ರವರೆಗಿನ ಈ ಒಂದು ಉರೂಸ್ ಸಮಾರಂಭಕ್ಕೆ, ಈ ಉರೂಸ್ ಸಮಾರಂಭವು ಉಳ್ಳಾಳದ ಜನತೆಯ ಶ್ರದ್ಧೆ ಮತ್ತು ಭಕ್ತಿಯ ಕೇಂದ್ರದ ಒಂದು ವಿಜೃಂಭಣೆ ಕಾರ್ಯಕ್ರಮ. ಸರ್ಕಾರ ಕೂಡ ಪ್ರವಾಸೋದ್ಯಮ ಇಲಾಖೆಯಿಂದ ನಮ್ಮ ಈ ಸಂಸ್ಥೆಯನ್ನು, ನಮ್ಮ ದರ್ಗವನ್ನು ಗುರುತಿಸಿಕೊಂಡಿದೆ. ಹಾಗಾಗಿ ಎಲ್ಲರೂ ಶಾಂತಿಯಿಂದ ಬಾಳಿಕೊಂಡು
ನಮ್ಮೊಂದಿಗೆ ಸಹಕಾರ ನೀಡುವಂಥ ಭರವಸೆ ಇದೆ. ಈಗಾಗಲೇ ನಾನು ಸುತ್ತಮುತ್ತಲಿನ ಎಲ್ಲ ದೇವಸ್ಥಾನಗಳ ಮುಕ್ತೇಶ್ವರಗಳು ಅಧ್ಯಕ್ಷರುಗಳ ಹತ್ರ ಮಾತಾಡಿಕೊಂಡಿದ್ದೇನೆ. ಅವರನ್ನು ಕಂಡು ಮಾತಾಡಿಸ್ಕೊಂಡು ಆಹ್ವಾನ ನೀಡುವಂಥ ಕೆಲಸ ಕೂಡ ಮಾಡ್ತೇನೆ. ಇಲ್ಲಿರುವಂಥ ಎಲ್ಲ ಚಿಕ್ಕ ಪುಟ್ಟ ಬೇರೆ ಬೇರೆ ರೀತಿಯ ಆರಾಧನೆಗಳು ಹಿಂದೂಗಳಲ್ಲಿದೆ. ಅವರ ಮುಖ್ಯಸ್ಥರನ್ನು ಕೂಡ ಕಂಡು ಮಾತಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಹಾಗಾಗಿ ಈ ಒಂದು ವ್ಯವಸ್ಥೆ ಸುಸೂತ್ರವಾಗಿ ಸಾಗಬಹುದು ಅಂತ ಭರವಸೆ ಇದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನು ಮಗದೊಮ್ಮೆ ಕೋರಿ ಉರುಸಿಗಾಗಿ ತಾವೆಲ್ಲರೂ ಬರಬೇಕು, ಈ ಒಂದು ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು. ಕೊನೆಯ ದಿನದಲ್ಲಿ 15ನೇ ತಾರೀಕು ರಾತ್ರಿ 8 ಗಂಟೆಯಿಂದ ಪ್ರಾರಂಭವಾಗಿ 16ರಂದು ಸಂಜೆ 4 ಗಂಟೆವರೆಗೆ ಅನ್ನದಾನ ಕಾರ್ಯಕ್ರಮ ಇದೆ. ಈ ಅನ್ನದಾನ ಮಾಂಸದ ಆಡು ಕುರಿ ಮಾಂಸ, ಅದೇ ರೀತಿ ಗೀ ರೈಸ್ ಇರುವಂಥ ಒಂದು ಪ್ರಸಾದ ರೂಪದ ಇರ್ತದೆ. ಇದನ್ನು ತಬರುಕ್ ಅಂತ ಹೇಳ್ತೇವೆ. ಇದು ಎಲ್ಲರನ್ನು ಸ್ವೀಕರಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದು ಮಾತ್ರ ಅಲ್ಲ, ನಮ್ಮ ಆಸುಪಾಸಿನ ಎಲ್ಲ ನಮ್ಮ ಸಹೋದರರು, ನಮ್ಮ ಹಿರಿಯ ವಿದ್ವಾಂಸರಿಂದ ನಡೆಯುವಂಥ ವಾಜ್ ಕಾರ್ಯಕ್ರಮಗಳಿಗೆ ಬಂದು ಭಾಗವಹಿಸಬೇಕು. ಅದೇ ರೀತಿ ನಾವು ಬೇರೆ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸರ್ವಧರ್ಮ ಸಮ್ಮೇಳನ ಇರ್ಬೋದು, ಅಂಗವಿಕಲರಿಗೆ ಸೈಕಲ್ ಕೊಡುವಂಥ ಇರ್ಬೋದು, ಮೆಡಿಕಲ್ ಕ್ಯಾಂಪ್ ಇರ್ಬೋದು, ರಕ್ತದಾನ ಶಿಬಿರ ಇರ್ಬೋದು, ಬೇರೆ ಬೇರೆ ನಮ್ಮ ಶೈಕ್ಷಣಿಕ ಮೀಟ್ ಇರ್ಬೋದು, ಮದನಿ ಸಂಗಮ ಇರ್ಬೋದು, ಉಲಮಾ ಸಂಗಮ ಇರ್ಬೋದು, ಬೇರೆ ಬೇರೆ ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ. ಎಲ್ಲವನ್ನು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಸಂದರ್ಭದಲ್ಲಿ. ಹಾಗಾಗಿ ನಮ್ಮ ಈ ಅವಧಿಯ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ನಮ್ಮ ಈ ಒಂದು ಉರುಸನ್ನು ಉತ್ತಮಗೊಳಿಸಿ, ಈ ಉಳ್ಳಾಳದ ನಾಡು ಮಾತ್ರ ಅಲ್ಲ, ನಮ್ಮ ಇಡೀ ದೇಶವೇ ಕೊರೋನಾದಿಂದ ಮುಕ್ತ ಆಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಅಂತ ಹೇಳುವುದರೊಂದಿಗೆ ನನ್ನ ಮಾತನ್ನು. ವೀಕ್ಷಕರೇ, ಇದು ಹಜರತ್ ಸೈಯದ್ ಮದನಿ ಮೊಹಮ್ಮದ್ ಶರೀಫುಲ್ ಮದನಿ ತಂಗಲರವರ ದರ್ಗಾ ಅಧ್ಯಕ್ಷರಾಗಿದ್ದಂತಹ ಹಾಜಿ ಅಬ್ದುಲ್ ರಶೀದ್ ಅವರ ಮನದಾಳದ ಮಾತು. ಸರ್, ತಮ್ಮ ಇದುವರೆಗಿನ ಸಮಯ ನಮ್ಮ ಜೊತೆ ವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು.